ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಎಂಬ ವಿಚಾರಕ್ಕೆ ಸಂಬಂಧಿಸಿ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಾರಕಿಹೊಳಿ ರಾಜೀನಾಮೆ ಮಾತು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ. ಅವರೇ ಉತ್ತರ ಕೊಡಲಿ. ಅವರ ರಾಜೀನಾಮೆ ಕೊಡುವುದು ಏನೂ ಆಗಿಲ್ಲ. ಅವರು ಕಾಂಗ್ರೆಸ್ನಲ್ಲಿ ಮೋಸ ಆಯಿತು ಅಂತ ಬಿಜೆಪಿಗೆ ಬಂದವರು. ಸಿಡಿ ಜಾಲ ಸೇರಿ ಬೇರೆ ಬೇರೆ ಕಾರಣಕ್ಕೆ ಈ ವಿದ್ಯಮಾನ ನಡೀತಿದೆ ಎಂದು ಅವರು ಹೇಳಿದರು. ಸರ್ಕಾರ ಅವರ ಪರವಾಗಿ ಅಂತಲ್ಲ, ಕಾನೂನು ಮತ್ತು ನ್ಯಾಯದ ಪರ ನಿಲ್ಲುತ್ತೆ. ಆಪಾದನೆ ಬಂದಾಗ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಅದಕ್ಕೆ ಜಾರಕಿಹೊಳಿಯವರೇ ಉತ್ತರ ಕೊಡಬೇಕು. ಜಾರಕಿಹೊಳಿಯವರ ವೈಯಕ್ತಿಕ ಅಭಿಪ್ರಾಯಗಳು, ಅವ್ರು ಯಾಕೆ ರಾಜೀನಾಮೆ ಕೊಡ್ತೀನಿ ಅಂದರು, ಯಾಕೆ ಕೊಡೋದಿಲ್ಲ, ಈ ಕೊಡಲ್ಲ, ಅವಾಗ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಅವರೇ ಕೊಡಬೇಕು. ಜಾರಕಿಹೊಳಿಯವರು ರಾಜೀನಾಮೆ ಕೊಡುವಂಥದ್ದು ಏನೂ ಆಗಿಲ್ಲ. ಈಗ ಅವರು ಎಲೆಕ್ಟ್ ಆಗಿ ಬಂದಿದ್ದಾರೆ. ಅವರು ರಾಜೀನಾಮೆ ಕೊಡದೆ ಹಾಗೆ ಮುಂದುವರಿಯೋದು ಸೂಕ್ತ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಕಾಂಗ್ರೆಸ್ಸಲ್ಲಿ ಮೋಸ ಮಾಡಿದ್ರು ಅಂತ ಬಿಜೆಪಿ ಬಂದಿದ್ದಾರೆ. ಕಾಂಗ್ರೆಸ್ಸಲ್ಲಿ ಮೋಸ ಆಯಿತು ಅಂತ ಬಿಜೆಪಿ ಬಂದಿದೆ. ಈಗ ಇಲ್ಲಿ ಬಿಜೆಪಿಯಲ್ಲಿ ಯಾರು ಮೋಸ ಮಾಡಿದ್ರು ಅಂತ ಹೇಳಿಲ್ಲ, ನನ್ನ ಗಮನಕ್ಕಂತೂ ಬಂದಿಲ್ಲ. ಆ ಥರ ಪ್ರಶ್ನೆನೇ ಇಲ್ಲ. ಇವತ್ತು ಅದು ಆಗಿರೋದು ಬೇರೆ ಬೇರೆ ವ್ಯವಹಾರಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಸಿಡಿ ಜಾಲ ಅದೆಲ್ಲ ಇದೆ, ಅದು ಆಗಿರ್ಬೋದು. ಹೊತ್ತು ಪಕ್ಷದಲ್ಲಿ ಯಾರೂ ಅವರಿಗೆ ಮೋಸ ಮಾಡಿಲ್ಲ. ಸರ್ಕಾರ ಖಂಡಿತವಾಗಿ ಅವ್ರ ಪರವಾಗಿಲ್ಲ, ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಯಾರ ಪರವಾಗಿರಬೇಕು ಇದೆ. ಅವರು ಅವ್ರ ಮೇಲೆ ಆಪಾದನೆಗಳು ಬಂದಾಗ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ತನಿಖೆ ನಡೀತಾ ಇದೆ. ತನಿಖೆ ಮುಕ್ತಾಯ ಆದ ನಂತರ ವರದಿ ಬಂದ ಮೇಲೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳುತ್ತೆ.